ಇವತ್ತು ನಾವು ಬಾಯ್ಲ್ಡ್ ರೈಸ್ ಹೇಗೆ ಮಾಡಬೇಕು ಅಂತ ಡೀಟೇಲಲ್ಲಿ ಹೇಳ್ತೇವೆ. ಎಂಡ್ ತನಕ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ. ನಾನಿವತ್ತು ಕುಚ್ಚಲಕ್ಕಿ ಅನ್ನ ಮಾಡ್ತೇನೆ. ನಾವು ಆನಂದ್ ಬ್ರ್ಯಾಂಡಿಂದ ಅಕ್ಕಿ ತೆಗೆದುಕೊಂಡಿದ್ದೇನೆ, 1.5 ಪಾವು. ಈಗ ತೊಳೆದು ತರ್ತೇನೆ. ಮೂರು 4 ಸಲ ತೊಳಿಬೇಕು. ಕ್ಲೀನ್ ನೀರು ಬಂತು. ಮುಕ್ಕಾಲು ಇದ್ರ ನೀರು ಹಾಕ್ಬೇಕು ಇದಕ್ಕೆ. ಒಳ್ಳೆ ಕುದಿ ಬಂತು. ಕುದಿ ಬಂದ ನಂತರ ಗ್ಯಾಸ್ ಆಫ್ ಮಾಡಿ, ಈ ಚೈನಾ ಪಾಟ್ ಹೇಳಿ ಸಿಗ್ತದೆ ಅನ್ನ ಮಾಡೋದು, ಅದರಲ್ಲಿ ಇಡಬೇಕು. ಅದರಲ್ಲಿ ಇಟ್ಟರೆ ಅನ್ನ ಆಗ್ತದೆ. ಎಷ್ಟು ಗಂಟೆ ಅದು ಬಾಕ್ಸ್ ಅಲ್ಲಿ ಇಡಬೇಕು? 2-3 ಗಂಟೆ ಇಟ್ಟರೆ ಆಯಿತು. ಸರಿ ಕುದಿ ಬಂದ ಮೇಲೆ ನನ್ನ ಅನ್ನ ಆಯಿತು. ಇನ್ನು ನಾನು ಬಗ್ಗಿಸ್ತೇನೆ. ನೋಡಿದಿರಿ ಅಲ್ಲ, ಬಾಯ್ಲ್ಡ್ ರೈಸ್ ನೀವು ಹೇಗೆ ಸುಲಭ ರೀತಿಯಲ್ಲಿ ಮಾಡಬಹುದಾ ಅಂತ. ನೀವು ಸಹ ಟ್ರೈ ಮಾಡಿ, ಮತ್ತು ಹೇಗೆ ಆಗ್ತದೆ ಅಂತ ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು.